ಯುವಕನೊಬ್ಬನ ಕಿಸೆಯಿಂದ ಬಿದ್ದ ಮೊಬೈಲ್ ಅನ್ನ ಅಪರಿಚಿತನೊಬ್ಬ ತನ್ನ ಕಿಸೆಗೆ ಹಾಕಿಕೊಂಡು ತೆರಳಿದಂತಹ ಘಟನೆ ಮಂಗಳೂರಿನ ಪಂಪೆಲ್ನಲ್ಲಿ ನಡೆದಿದ್ದು. ಈ ದೃಶ್ಯಗಳು ಅಂಗಡಿ ಮುಂಭಾಗದಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳ ವೀರಕಂಬದ ನಿವಾಸಿ ಹರ್ಷಿತ್ ಸೋಮವಾರ ಮಧ್ಯಾಹ್ನ ರಿಕ್ಷಾದಲ್ಲಿ ತೆರಳುತ್ತಾ ಇದ್ದಾಗ ಕಿಸೆಯಿಂದ ಮೊಬೈಲ್ ಜಾರಿ ರಸ್ತೆಗೆ ಬಿದ್ದಿತ್ತು. ಇದನ್ನ ಕಂಡ ಅಪರಿಚಿತ ಯುವಕ ತಾನೇ ಹೆಕ್ಕಿ ಕಿಸೆಗೆ ಹಾಕಿಕೊಂಡು ತೆರಳಿದ್ದಾನೆ. ಮೊಬೈಲ್ ಕಿಸೆಗೆ ಹಾಕಿ ತೆರಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಹರ್ಷಿತ್ ಕಂಕನಾಡಿ ನಗರದ ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ್ದಾರೆ. ಹರ್ಷಿತ್ ತನ್ನ ಮೊಬೈಲ್ಗೆ ಪದೇ ಪದೇ ಕರೆ ಮಾಡಿದ್ರು ಆರೋಪಿ ಸ್ವೀಕರಿಸಿಲ್ಲ. ಪೊಲೀಸರು ಲೊಕೇಶನ್ ಚೆಕ್ ಮಾಡಿದಾಗಲೂ ಅಪರಿಚಿತ ಬಂಟ್ವಾಳ ಕೈಕಂಬ ವ್ಯಾಪ್ತಿಯಲ್ಲಿರೋದು ತಿಳಿದು ಬಂದಿದೆ. ಇದೀಗ ಆತ ಸಿಮ್ ತೆಗೆದು ಸ್ವಿಚ್ ಆಫ್ ಮಾಡಿದ್ದಾನೆ. ಅಪರಿಚಿತನಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ.